ಇಡಿ ಜಾರಿ ನಿರ್ದೇಶನಾಲಯವು ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರ ಮಗ ಚೈತನ್ಯ ಬಘೇಲ್ ಅವರನ್ನು ಅಕ್ರಮ ಹಣ ವರ್ಗಾವಣೆಯಲ್ಲಿ ಬಂಧಿಸಿದೆ. ಮದ್ಯ ಹಗರಣದ ಪ್ರಕರಣವು ದಿಲ್ಲಿ, ತಮಿಳುನಾಡು, ತೆಲಂಗಾಣ ಮೊದಲಾದ ರಾಜ್ಯಗಳಿಂದ ಈಗ ಛತ್ತೀಸ್ಗಢಕ್ಕೆ ವಿಸ್ತರಿಸಿದೆ. ಮದ್ಯದ ಹಗರಣದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಎಂದು ಆಪಾದಿಸಿ ಜಾರಿ ನಿರ್ದೇಶನಾಲಯವು ಚೈತನ್ಯ ಬಘೇಲ್ರನ್ನ ಬಂಧಿಸಿದೆ. ಈ ಬಂಧನವು ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿ ಕಾಂಗ್ರೆಸ್ ಪಕ್ಷದವರು ಪ್ರತಿಭಟಿಸಿದ್ದರಿಂದ ವಿಧಾನಸಭೆಯನ್ನ ಮುಂದೂಡಲಾಯಿತು. ಈ ಹಗರಣದ ಭಾಗವಾಗಿ ತಿಂಗಳು ಹಲವರಿಗೆ ಹಣ ಸಂದಾಯವಾಗಿದೆ. ಸರ್ಕಾರದ ಪರ ಎಲ್ಲೆಲ್ಲೂ ಸೋಸಿದ ಮದ್ಯವನ್ನ ಮಾರಾಟ ಮಾಡಲಾಗಿದೆ ಎಂದು ಆಪಾದಿಸಲಾಗಿದೆ. ಬಿಲಾಯಿಯಲ್ಲಿರುವ ಬಘೇಲ್ ಕುಟುಂಬದ ಮನೆಯ ಮೇಲೆ ದಾಳಿ ನಡೆಸಿದ ಬಳಿಕ ಇಡಿ ಚೈತನ್ಯರನ್ನ ಬಂಧಿಸಿದೆ. ಪ್ರಧಾನಿ ಮೋದಿಯವರು ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರು ನನಗೆ ಜನ್ಮದಿನದ ಕೊಡುಗೆ ನೀಡಿದ್ದಾರೆ ಎಂದು ಚೈತನ್ಯ ಬಘೇಲ್ ಕುಟುಕಿದ್ದಾರೆ. ಶುಕ್ರವಾರ ಅವರು ಹುಟ್ಟಿದ ದಿನವಾಗಿತ್ತು. ತನಿಖಾ ಸಂಸ್ಥೆಗಳನ್ನು ಬಿಜೆಪಿ ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಪ್ರತಿಪಕ್ಷಗಳು ವಿಧಾನಸಭೆಯಲ್ಲಿ ಆಪಾದಿಸಿದ್ದವು. Volkswagen Mangalore, Airport Road, Yeyadi, Mangalore. Volkswagen.